ಎಕ್ಸ್ಪ್ರೆಷನ್ ಬರೋ ತನಕ ಜುಂಬುದಲ್ಲ, ಜುಮ್ತೆ ಇರ್ಬೇಕು ಅಷ್ಟೇ. ಜುಮ್ತೆ ಇರ್ಬೇಕು. ನೀರು ಕುಡಿಬೇಕು. ಫುಲ್ ಖಾಲಿ ಈತ ಲಾಸ್ಟ್ ಉಂಟು ಒಪ್ಪುವನ. ಈತ ಫಸ್ಟ್ ಡೇ ನೀನು ಎಕ್ಸ್ಪ್ರೆಷನ್ ಪೋಂಡ ಖತಮ್. ಬ್ಲಾಗ್ ಚಾಲುದಿಲ್ಲ. ಅಲ್ಲ ಫುಲ್ ತಿನ್ನೋದು ಬೇಡ. ಈ ಬ್ಲಾಗ್ ಚಾಲುದಿಲ್ಲ. ಚಲ್ ಇನ್ನೇನು ಕನ್ವರ್ಸೇಷನ್ ಬ್ಲಾಗ್ ಡೆ ಮಾಡ್ಬೇಕು. ದಾಯ್ಪಂಡ ವಿಡಿಯೋ ಆತ್ ಮಲ್ಲ ಪೋಪುಚಿಟಿಕೆ ತಿನ್ನೋದು ಬೇಡ. ನೀರು ಕುಡಿತೀರ ಉಂಟು ಒಂಚೂರು ಇಂಟ್ರೊಡಕ್ಷನ್ ಕೊರ್ಪ. ಅಲ್ಲ ಇದ್ರದ್ದು ನೀರು ಕುಡಿತೀರೋಣ. ನೀರು ಕುಡಿಯೋದಲ್ಲ, ಈಗ ಬಾಯಿಗೆ ಹಾಕೊಂಡು ನೀರು ಉಂಡ್ ಮಾಡ್ಕೊಡು. ಅದಕ್ಕೆ ನಮ್ಮ ಎಕ್ಸ್ಪ್ರೆಷನ್ ಹಾಕೊಂಡತ ಇಂಚ ಮಲ್ತು ಔಟ್. ಈ ಪೋರೆ ಸೀದಾ ಪಿದಾಯಿ ಗೇಮ್ ಔಟ್. ನಾವು ಎಷ್ಟೇ ಹುಳಿ ಆಗ್ಲಿ ಎಷ್ಟೇ ಕಹಿ ಇರ್ಲಿ ಕೂಡ ನಮ್ಗೆ ಹೀಗೆ ಮಾಡ್ಬಾರ್ದು. ಮುಖದಲ್ಲಿ ಎಕ್ಸ್ಪ್ರೆಷನ್ ನಗ್ಗು ಇಲ್ಲ ಸ್ಟ್ರೈಟ್ ನೋಡಿ ಗೈಸ್. ಎಂತ ಗೊತ್ತುಂಟಾ, ನಾವು ಇದೇ ಚಾಲೆಂಜ್ ಮಾಡ್ತೀವಿ ಅಲ್ವಾ, ನಮ್ಮ ಮುಖ ಹೀಗೇನೆ ಇರ್ಬೇಕು. ನಾವು ಹೀಗ ಬೈಟ್ ಮಾಡ್ತೀವಿ ನೋಡಿ, ಇಷ್ಟೇ ಎಕ್ಸ್ಪ್ರೆಷನ್. ನೋ ಸ್ಮೈಲ್, ನಥಿಂಗ್, ನೋ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಯಾರು ಕೊಟ್ಟಿದ್ದಾರೆ ಅವರು ಸೀದಾ ಹೊಳಗೆ ಔಟ್. ಅವರಿಗೆ ಹೊಳಗೆ ಟೀಕೆ ಒಳಗೆ ಹೊರಗೆ ಅಲ್ಲ ಹೊರಗೆ. ಓಕೆ ಅಲ್ಲ ಹೋಗಿ ಔಟ್. ಚಾಲೆಂಜ್ ಇಂದ ಔಟ್. ಸೊ ಇವತ್ತೇ ಸೊ ನಾವು ಲೆಮನ್ ಈಟಿಂಗ್ ವಿತ್ ನೋ ಎಕ್ಸ್ಪ್ರೆಷನ್ ಚಾಲೆಂಜ್ ಮಾಡ್ತಾ ಇದೀವಿ. ಸೊ ತುಂಬಾ ಎಕ್ಸೈಟೆಡ್ ಇದೀವಿ ನಾವು, ತುಂಬಾ ನರ್ವಸ್ ಕೂಡ ಇದೀವಿ. ಫಸ್ಟ್ ಟೈಮ್. ಓಕೆ, ಸೊ ಎಷ್ಟು ಹುಳಿ ಉಂಟಂತ ನೋಡೋಣ. ಆಬ್ವಿಯಸ್ಲಿ ಹುಳಿ ಇರ್ತದೆ. ನಿಂಬೆ ಹುಳಿ ಅಂದ್ರೆ ನಿಂಬೆ ಹುಳಿ ಇದ್ದೇ ಇರ್ತದೆ. ಹೌದು, ಇದು ಹುಲಿಯ ಅಪ್ಪ, ಸಾರಿ ಹುಲಿಯ ಮಗ. ಹೌದಲ್ಲ? ಅಲ್ಲ, ಹುಳಿಯ ಮುತ್ತಾತ. ಅದು ಸರಿ. ವೇಟ್ ಖಾಲಿ ಇತ್ತೆ ಫಸ್ಟ್ ಸ್ಟಾರ್ಟಿಂಗ್ ಚೂರು ಟ್ರಯಲ್ ಮಾಡ್ಬೋಗ. ಒಂಜಿ ಸತಿ ಅಗ್ಗಿದ್ದು ತುಗ ಹಾಗೆ ಬೇಡ. ಸ್ಟಾರ್ಟ್ ಫುಲ್ ಬಾಯಿಗೆ ಹಾಕೊಂಡು ಅಯ್ಯೋ ಕೇನತ ಒಂಚೂರು ನೋ ಬುರ್ಚಿ ದಾಯಿಗ್ ಅವ ಐಟೆ ಕ್ಲಿಯರ್ ಅದ್ ಗೊತ್ತಾ ಹೊಡಿತೆ. ಐತೆ ರೆಡಿ 1 2 3 ಸ್ಟಾರ್ಟ್ ಪನ್ನೆ. ಟೇಸ್ಟ್ ನೋಡಿದ್ರೆ ಉಂಟಲ್ಲ ನಮಗೆ ಗೊತ್ತಾಗ್ತದೆ ಇದು ನೆಕ್ಸ್ಟ್ ಹುಳಿ. ಈಗ ಸಾಕು. ರೆಡಿ 1 2 3 ಸ್ಟಾರ್ಟ್ ಮಾಡಿ. ಏರ್ಲ ಪನ್ಲೆ ನಿಕುಲೆ ಪನೋಡಿ ಏರ್ಲ. ರೆಡಿ 3 2 1 ಸ್ಟಾರ್ಟ್. ರೆಡಿ ಹಿಯರ್ ವಿ. ಅಲ್ಲಿ ರೆಡಿನೇ ಆಗಿಲ್ಲ. ಆ ವಿಡಿಯೋ ಎತ್ತಿಯಲ್ಲ. ಹಿಯರ್ ವಿ. ರೆಡಿ ಸ್ಟಡಿ 3 2 1 ಸ್ಟಾರ್ಟ್ ದ ಚಾಲೆಂಜ್. 3 2 1.
ಫಸ್ಟ್ ಸೊ ಎಂತು ಬಟ್ ಬೀಜ ತಿಂದಿಲ್ಲ ವಿನಾ ಯಾರು ಸೋತಲ್ಲ ಸೊ ಗೈಸ್ ಎಲ್ಲರಿಗೆ ಗೊತ್ತಾಯ್ತು ಸೊ ಫಸ್ಟ್ ವಿನ್ನ ಸ್ವಲ್ಪ ಎಕ್ಸ್ಪ್ರೆಷನ್ ಮಾಡಿ ಹೋಗಿದ್ದು ಸೊ ಆಗ ನಂತರ ನನ್ನ ಕೂಡ ಎಕ್ಸ್ಪ್ರೆಷನ್ ಆಯ್ತು ಕಂಟ್ರೋಲೇ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಸೊ ಅಟ್ ಲಾಸ್ಟ್ ಫೈನಲ್ ತನಕ ವೈಶು ಕಂಟ್ರೋಲ್ ಮಾಡಿದ್ದಾರೆ ಸೊ ದ ಲೆಮನ್ ಈಟಿಂಗ್ ವಿತ್ ನೋ ಎಕ್ಸ್ಪ್ರೆಷನ್ ಚಾಲೆಂಜ್ ವಿನ್ ಆಗಿದ್ದಾರೆ ವೈಶು ಸೊ ಕಾಂಗ್ರ್ಯಾಚುಲೇಷನ್ ಸೊ ಗೇಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ವಿನ್ನರ್ ಲೂಸರ್ ಇರುತ್ತೆ ಸೊ ಏನ್ ಬೇಜಾರ್ ಮಾಡ್ಲಿಕ್ಕೆ ಏನಿಲ್ಲ ಹೀಗೆ ಮತ್ತೆ ಈ ಚಾಲೆಂಜ್ ಅಲ್ಲಿ ಪನಿಷ್ಮೆಂಟ್ ಕೂಡ ಇಲ್ಲ ಯಾಕೆಂದ್ರೆ ಮೂವರಿಗೂ ಪನಿಷ್ಮೆಂಟ್ ಸಿಕ್ಕಿದಾಗೆ ಆಯ್ತು ಹೌದು. ಅಷ್ಟು ಕಹಿ ಇತ್ತು ನಿಂಬೆ ಹುಳಿ ಕೈ ಇತ್ತು ಲೇಟರ್ ನನ್ಗೆ ರಿಸಲ್ಟ್ ಲೇಟರ್ ಆಗುತ್ತೆ ಯಾವಾಗ ದಾದಾ ಉಬ್ಬಿದ್ ಗುಡ್ಪಾತ ಹಿಡಿದು ಬೊಕ್ಕ ನಮ್ಮ ಬಾಯಿ ಒಂಥರ ಆಗ್ತದೆ ಆಗ ನಂತರ ಸಕ್ಕರೆ ಹಾಕಿ ಸಮಾಧಾನ ಮಾಡಿದ್ದಾರೆ ನಾವು ಸೊ ಓಕೆ ವಿಡಿಯೋ ಇಲ್ಲಿಯೇ ಸ್ಟಾಪ್ ಮಾಡ್ತಾ ಇದೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಬಾಯ್ ಬಾಯ್ ಬೈ